This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni, ಆರೋಗ್ಯದ ಭರವಸೆ ಮತ್ತು ನಿಪಾನ್ ಪೇಂಟ್, co-sponsored by ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಒಂದು ಹಾಡೆ ಹೇಳ್ತದೆ, ಚಪ್ಪಾಳೆ ಸಾಧಕರಿಗೆ ಚಪ್ಪಾಳೆ. ಅವರನ್ನ ನಮ್ಮ ಮಾರುಕಟ್ಟೆ ವಿಭಾಗದ ಮತ್ತೋರ್ವ ಮುಖ್ಯಸ್ಥರಾಗಿರುವಂತಹ ದೀಪಕ್ ಚಂದ್ರ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ, ಸ್ವಾಗತಿಸಬೇಕಾಗಿ ವಿನಂತಿ. ಅವರ ಮಾತನ್ನು ಆಲಿಸುವುದಕ್ಕೆ ಮುಂಚೆ ಅವರ ಬಗ್ಗೆ ಅಭಿಮಾನದ ಎರಡು ಸಂಗತಿಗಳನ್ನು ಹೇಳಲೇಬೇಕು. ಒಂದು, ಶಿಕ್ಷಣ ಸಂಸ್ಥೆಯ ಮೂಲಕ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ಧಾರೆಯನ್ನು ಎರಕೊಯ್ತಾ ಇದ್ದಾರೆ, ಜ್ಞಾನ ಗಂಗೆಯಲ್ಲಿ ಮೀಸ್ತಾ ಇದ್ದಾರೆ, ತೋಯಿಸ್ತಾ ಇದ್ದಾರೆ. ಮತ್ತೊಂದು, ವಿಸ್ಟರ್ ಪ್ಲಸ್ ಎನ್ನುವಂತಹ ಆಯುರ್ವೇದ ಉತ್ಪನ್ನಗಳ ಸಂಸ್ಥೆಯ ಮುಖೇನವಾಗಿ ಸರಿಸುಮಾರು 20,000 ಮಂದಿಗಳಿಗೆ ಉದ್ಯೋಗವನ್ನು ನೀಡ್ತಾ ಇದ್ದಾರೆ. ಅರ್ಥಾತ್ ಆ 20,000 ಕುಟುಂಬಗಳಿಗೆ ಆಧಾರ ಸ್ತಂಭವಾಗಿದ್ದಾರೆ. ಮತ್ತೊಂದು ವಿಷಯನ ನಾನಿಲ್ಲಿ ಪ್ರಸ್ತುತಪಡಿಸಲೇಬೇಕು. 2020-21 ಆ ಸಮಯದಲ್ಲಿ ಸಂದರ್ಭದಲ್ಲಿ ಘಟಿಸಿದಂಥ ಒಂದು ವಿದ್ಯಮಾನ, ಕಣ್ಣಿಗೆ ಕಾಣಿಸದ ವೈರಾಣು ಒಂದು, ಕೋವಿಡ್ ವೈರಾಣು ಒಂದು ಲಕ್ಷಾಂತರ ಜನರ ಕಣ್ಣು ಮುಚ್ಚಿಸಿದ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಸಂಸ್ಥೆಗಳು ತಮ್ಮ ಸಂಸ್ಥೆಯ ಜೀವಾಳವಾಗಿರುವಂತಹ ಸಿಬ್ಬಂದಿಗಳನ್ನು ತೆಗೆಸಿದ್ದಾರೆ. ಆದರೆ ಈ ಸಂಸ್ಥೆಯ ಮಾಲೀಕರು ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿ ಅವರು ಯಾವುದೇ ಸಿಬ್ಬಂದಿಯನ್ನು ಆ ಕಠಿಣ ಸಂದರ್ಭದಲ್ಲಿ ಕೂಡ ತೆಗೆಯದೆ ಅವರಿಗೆ ಉಚಿತವಾಗಿ ಸಂಬಳವನ್ನು ನೀಡಿ ಆ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅದಕ್ಕಾಗಿ ಮತ್ತೊಂದು ಅಭಿನಂದನೆ ಅವರಿಗೆ ಪ್ರಾಪ್ತಿಯಾಗಲೇಬೇಕು ಅಂತ ನನಗನಿಸುತ್ತದೆ. ಅಂತಹ ಶ್ರೇಷ್ಠ ಉದಾರಿಯೂ ಆಗಿರುವಂತಹ ಉದ್ಯಮಿಯಾಗಿರುವಂತಹ ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿ ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್, ನಮ್ಮ ಟಿ ವಿ ಒಂದು ಸುಂದರ ಕಾರ್ಯಕ್ರಮ, ದೇಶಕ್ಕೆ ಒಂದು ಪ್ರತಿಭೆಯನ್ನು ಕೊಡುವಂಥ, ದೇಶ ವಿದೇಶದಲ್ಲಿ ನಮ್ಮ ಭಾರತ ದೇಶವನ್ನು ಪ್ರಸಿದ್ಧಿ ಹೊಂದಲಿಕ್ಕೆ ಟ್ಯಾಲೆಂಟೆಡ್ ಪರ್ಸ್ನಾಲಿಟಿಯನ್ನು ಹುಡುಕಿ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ದೂರದಿಂದ ಪ್ರತಿಭೆಯನ್ನು ಕರೆಸಿ ತಾವು ಸಮೇತ ದೂರದಿಂದ ಬಂದು ಬೆಳಗಿಂದ ಸಂಜೆ ತನಕ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ನಾವು ಇದ್ದೀವಿ ಅಂತ ಹೇಳಿ, ಡ್ಯಾನ್ಸ್ ವಾರಿಯರ್ ಅಂತ ಹೇಳಿ ಅತ್ಯಂತ ಯಶಸ್ವಿ ಶೋವನ್ನು ಇವತ್ತು ಸೆಮಿಫೈನಲ್ ಚಿಕ್ಕಮೂರಲ್ಲಿ ಹಮ್ಮಿಕೊಂಡು ಸಮಾರಂಭ ಹಂತದಲ್ಲಿ ನಾವು ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಎಲ್ಲ ಟೀಮ್ ವರ್ಕ್ ಇದೆ, ಡ್ರೀಮ್ ವರ್ಕ್ ಅಂತ ಹೇಳ್ತಾರೆ. ತುಂಬ ಆ್ಯಕ್ಟಿವ್ ಟೀಮ್ ಇದೆ ನಮ್ಮ ಟಿ ವಿ. ಕರ್ನಾಟಕದಲ್ಲಿ ಸದ್ಯಕ್ಕೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನಲ್ ಅಂತ ಹೆಸರೇನಾರಿದ್ದರೆ ಅದು ನಮ್ಮ ಟಿ ವಿ ಅಂತ ನಾನು ನೋಡ್ತಾ ಇದ್ದೀನಿ. 8 ಕೋಟಿ 9 ಕೋಟಿ ತನಕ ಜನ ಫೇಸ್ಬುಕ್, ಯೂಟ್ಯೂಬಲ್ಲಿ ವಾಚ್ ಮಾಡ್ತಿರೋದು ಸಮೇತ ನಾನು ವೀಡಿಯೋಸ್ಗಳು ನಾನು ನೋಡಿದ್ದೀನಿ. ಸೊ ವ್ಯೂವರ್ಸು ಅತ್ಯಂತ ಹೆಚ್ಚು ಆಗಿ ನಾಗಲೋಟದಲ್ಲಿ ಈ ಚಾನಲ್ ಸಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತಾ ಹಾರೈಸ್ತಾ, ಅದೇ ಥರ ಇವತ್ತು ಬೆಳಗ್ಗೆ ನಾನು ಉದ್ಘಾಟನೆ ಸಮಯದಲ್ಲಿ ಮಾತಾಡಿದೆ. ಪ್ರತಿಭೆ ಇವತ್ತು ಯಶ್, ನಮ್ಮ ಕರ್ನಾಟಕದ ಯಶ್ ಒಂದು ಟೈಮಲ್ಲಿ ಚೀಟಿಗೆ ಹಣ ಕಟ್ಟೋಕ್ಕಾಗದೆ ಬ್ಯಾಂಗ್ಳೂರಲ್ಲಿ ಎಷ್ಟೋ ಕಡೆ ಊಟಕ್ಕೂ ಪರದಾಡಿದ್ದಾರೆ ಅಂತ ಅವರು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ಇವತ್ತು ಇಂಡಿಯಾದಲ್ಲೇ ಸೂಪರ್ ಸ್ಟಾರ್ ನಂಬರ್ 1 ಸ್ಥಾನಕ್ಕೆ ಹೋಗಿದ್ದಾರೆ. ಕಾರಣ ಆ ಟ್ಯಾಲೆಂಟನ್ನು ಅನಾವರಣ ಮಾಡಿದ್ದು ಫಿಲ್ಮ್ ಇಂಡಸ್ಟ್ರಿ. ಅದೇ ರೀತಿ ಇವತ್ತು ಯಾರ್ಯಾರು ಇವತ್ತು ಇಲ್ಲಿ ಪ್ರತಿಸ್ಪರ್ಧಿಗಳು ಬಂದಿದ್ದೀರಾ, ಪಾರ್ಟಿಸಿಪೆಂಟ್ಸ್ ಬಂದಿದ್ದೀರಾ, ಮುಂದಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ನೀವು ನಂಬರ್ 1 ಆಗ್ಬೋದು. ಬರುವಂಥ ಎಲ್ಲ ವೇದಿಕೆಗಳಲ್ಲಿ ನೀವು ನಂಬರ್ 1 ಪ್ಲೇಸಿಗೆ ಬರ್ಬೋದು. ಜೊತೆಗೆ ಯಾರು ಇವತ್ತು ವಿನ್ ಆಗ್ತಿದ್ದೀರಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾರು ಇವತ್ತು ಕೆಲವೇ ಇದರಿಂದ ಸ್ವಲ್ಪ ಹಿಂದೆ ಹೋದ್ರೂ ನೀವು ಸೋಲು ಒಪ್ಕೋಬೇಡಿ. ಇದು ಮೆಟ್ಟಿಲು ಗೆಲುವಿನ ಇನ್ನೂ ನಿಮಗೆ ಆರಂಭ ಅಷ್ಟೇ ಇದು ಅಂತ ಬೆಳಗ್ಗೆ ಹೇಳಿದ್ದೆ. ಸೊ ಇವತ್ತು ನಾನು ಸದಾ ನಮ್ಮ ಟಿ ವಿ ಜೊತೆಗಿರ್ತೀನಿ. ಇದಕ್ಕಿಂತ ಮುಂಚೆ ಮ್ಯಾಂಗ್ಳೂರಲ್ಲಿ ಒಂದು ಫೈನಲ್ ಇತ್ತು. ಆ ಟೈಮಲ್ಲಿ ನಾನು ದುಬೈಯಲ್ಲಿದ್ದೆ.
ನಾನು ಬರೋಕ್ಕಾಗಿಲ್ಲ ಆ ಕಾರ್ಯಕ್ರಮಕ್ಕೆ. ನಮ್ಮ ಕಂಪನಿಯ ಮ್ಯಾನೇಜರ್ಸಿಗೆ ನಾನು ಕಳಿಸಿದ್ದೆ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ನಿನ್ನೆ ನಂದು ಮಾಧುರಿ ದೀಕ್ಷಿತಿಂದ ಒಂದು ಅವಾರ್ಡ್ ಇತ್ತು ರಾಜಸ್ಥಾನದಲ್ಲಿ. ಆ ಅವಾರ್ಡನ್ನು ನಾನು ಹೋಗದೆ ನಮ್ಮ ಡೈರೆಕ್ಟ್ರಿಗೆ ಕಳಿಸಿ, ಇಲ್ಲ ನಾನು ಲಾಸ್ಟ್ ಟೈಮು ಇರಲಿಲ್ಲ, ಇವತ್ತು ನಾನು ಇರ್ತೀನಿ. ಕರ್ನಾಟಕದ ಚಾನಲ್, ಕರ್ನಾಟಕದ ಜನತೆಗೆ ಅತ್ಯುನ್ನತ ಒಳ್ಳೆ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇವ್ರಿಗೆ ಪ್ರೋತ್ಸಾಹಕ್ಕೆ ಸದಾ ನಾನು ನಿಂತ್ಕೊಂಡಿರ್ತೀನಿ, ಇನ್ನು ಮುಂದೆನೂ ನಿಂತ್ಕೊಳ್ತೀನಿ ಇಂಥ ಒಳ್ಳೆ ಕೆಲಸಕ್ಕೆ ಅಂತ ಹೇಳಿ ನಾನು ದೂರದಿಂದ ಕಾಶ್ಮೀರದಲ್ಲಿದ್ದ 7 ದಿನ ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದೆ. ನಾನೆಲ್ಲ ಈ ಸಂಬಂಧಿ ವರ್ಗ ಮತ್ತು ಬಂದಿರುವಂಥ ಪೋಷಕರು, ಫಸ್ಟ್ ಆಫ್ ಆಲ್ ಪೋಷಕರಿಗೆ ಸಲ್ಯೂಟ್ ನನ್ನ ಕಡೆಯಿಂದ. ಬರೀ ಓದು 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 ಅಂತೇಳಿ ರ್ಯಾಂಕ್ ಬರಬೇಕು, ಎ ಗ್ರೇಡ್ ಬರಬೇಕು, ಓದು ಅಂತ ಹಿಂದೆ ಬೀಳದೆ, ನನ್ನ ಮಗು ಕೈಲಿ ಟ್ಯಾಲೆಂಟ್ ಇದೆ, ನಾನು ನಿಂತ್ಕೊಳ್ತೀನಿ ಅಂತ ಹೇಳಿ ಡ್ಯಾನ್ಸಿಗೋಸ್ಕರ ಅವ್ರಿಗೆ ಬೆನ್ನೆಲುಬಾಗಿ ಪ್ರೋತ್ಸಾಹ ನಿಂತ್ಕೊಂಡಿದ್ದೀರಲ್ಲ, ಇಲ್ಲಿ ಮಕ್ಕಳು ಶ್ರೇಷ್ಠ ಅಲ್ಲ, ಮಕ್ಕಳು ಪೋಷಕರು ಶ್ರೇಷ್ಠರು ಅಂತ ಹೇಳ್ತೀನಿ. ಸೊ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ತಂದೆ ತಾಯಿಗೆ ನೀವು ಋಣ ತೀರ್ಸೋಕ್ಕಾಗಲ್ಲ. ಯಾಕಂದರೆ ಇಂಥ ತಂದೆ ತಾಯಿಗೆ ಪಡೆದಿರೋದು 7 ಜನ್ಮದ ಮಾಡಿರೋಂಥ ಪುಣ್ಯದ ಫಲ ನಿಮ್ಗೆ ಇಂಥ ತಂದೆ ತಾಯಿ ಸಿಕ್ಕಿರೋದು. ಎಷ್ಟೋ ಜನ ಮುಂದೆ ಬಂದು ಟ್ಯಾಲೆಂಟ್ ಪ್ರದರ್ಶನ ಮಾಡ್ತೀನಿ ಅಂದರೆ ಪೋಷಕರು ತಂದೆ ತಾಯಿಗಳು ಪ್ರೋತ್ಸಾಹ ನೀಡ್ತಾ ಇಲ್ಲ. ದೂರದಿಂದ ಬಂದು ಅವರ ಮಕ್ಕಳಿಗೆ ನಂಬಿ ಇವತ್ತು ಪ್ರೋತ್ಸಾಹಕ್ಕೆ ನೀವು ನಿಂತ್ಕೊಂಡಿದ್ದೀರಲ್ಲ, ನಿಮ್ಗೆಲ್ಲರಿಗೂ ಒಂದು ಸಲ್ಯೂಟ್. ಇದೇ ಥರ ಪ್ರೋತ್ಸಾಹ ನಿಮ್ದು ಇರಲಿ. ಮಕ್ಕಳೇ, ನಿಮ್ಮ ತಂದೆ ತಾಯಿ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರ ಹೆಸರು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ ಮಾಡೋಕ್ಕೆ ಇವತ್ತು ನಿಮ್ಮ ಕೈಯಲ್ಲಿದೆ, ನೀವು ಮಾಡ್ತೀರಾ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಮತ್ತೊಂದು ಮಾತನ್ನು ಹೇಳಬೇಕು. ಅವರು ತನ್ನ ಉದ್ಯಮನ ಆರಂಭಿಸೋದಕ್ಕಿಂತ ಮೊದಲು ಕೋವಿಡ್ ಸಂದರ್ಭದಲ್ಲಿ 10 ಲಕ್ಷ ಮಂದಿಗೆ ಆಯುರ್ವೇದದ ಉತ್ಪನ್ನಗಳನ್ನು ಉಚಿತವಾಗಿ ನೀಡಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮದುಗಳೇ DVG ಅವರು ಒಂದು ಮಾತನ್ನು ಹೇಳ್ತಾರೆ. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜ್ಯ ಸಂಧಾನಿ, ವಿಜ್ಞಾನಿ, ಮಂದಿ ಮುಂದಾಳು, ಉದ್ಯೋಗದಾನಿ, ಸೌಂದರ್ಯ ಕರಿವರು ಅಂತ. ಉದ್ಯೋಗದಾನಿ ನಮ್ಮೊಂದಿಗಿದ್ದಾರೆ, ಮಂದಿ ಮುಂದಾಳು ಬಂದು ಸೇರ್ಕೊಂಡಿದ್ದಾರೆ. ಜಗತ್ತಿಗೆ ಸೌಂದರ್ಯವನ್ನು ನೀಡುವಂತಹ ಈ ಶ್ರೇಷ್ಠ ಸಾಧಕರಲ್ಲಿ ಮಂದಿ ಮುಂದಾಳು ಕೂಡ ಇದ್ದಾರೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ HD ತಮ್ಮಯ್ಯ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ಸಮಸ್ತ ನಮ್ಮ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರ ಜೊತೆ ನಮ್ಮ ಟಿವಿಯ ಪ್ರಶಾಂತ್ ಸುಳ್ಯ, ರಿಯಾಜ್ ಸತ್ತಾರ್, ಪ್ರವೀಣ್ ಪುಣಚ ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಜನನಿ ಎಕೋಸ್ಟೆಯ ವಿನಯ್ ನಾಯ್ಡು ಪರವಾಗಿ ಹರ್ಷಿತ್ ಅವರ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಸಿದ್ದು ಹಾಗೂ ಪವನ್ ಇವರು ಕೂಡ ವೇದಿಕೆಗೆ ಬರಬೇಕು. ಬಂಧುಗಳೇ, ಈಗಷ್ಟೇ ಒಂದು ತಂಡದ ಪ್ರದರ್ಶನವನ್ನು ನೋಡಿದ್ದೇವೆ. ಭಾರತದ ಸ್ವಾತಂತ್ರ್ಯದ ಸಂಭ್ರಮ ಆಚರಣೆಯ ಒಂದು ಪ್ರದರ್ಶನವನ್ನು ಕಂಡಿದ್ದೇವೆ. ಹೌದು, 1942ರಲ್ಲಿ ಈ ದೇಶದಲ್ಲಿ ಅರಸ್ಥಾನ ಅಳಿದು ಪ್ರಜಾಧಿಕಾರ ನೆಲೆಯಾಯಿತು. ಅಂದರೆ ನಮ್ಮ ನಾಯಕರನ್ನು ನಾವೇ ಆರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ದೇಶದಲ್ಲಿ ನೆಲೆಯಾಯಿತು. ಆ ಒಂದು ಪರಂಪರೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಈ ಕ್ಷೇತ್ರದ ಮತದಾರ ಬಂಧುಗಳು ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದು ಇದೇ ನಮ್ಮೊಂದಿಗಿರುವಂತಹ ಸನ್ಮಾನ್ಯ ಶ್ರೀ HD ತಮ್ಮಯ್ಯ ಅವರನ್ನು ಭರ್ಜರಿ ಅಂತರದಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಯ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸಂಕಲ್ಪವನ್ನು ತೊಟ್ಟಿರುವಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ HD ತಮ್ಮಯ್ಯರವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ರಿಯಾ ಸತ್ತರ್ ಅವರಿಗೆ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೂಡ ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿರುವಂತಹ ಸನ್ಮಾನ್ಯ ಶಾಸಕರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಈ ಒಂದು ಸುಂದರ ಸಂಜೆಯಲ್ಲಿ ಕಲಾಮಂದಿರದ ತುಂಬ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥ ನನ್ನ ನೆಚ್ಚಿನ ಚಿಕ್ಕಮಗಳೂರಿನ ಎಲ್ಲ ಕಲಾಭಿಮಾನಿಗಳಿಗೆ ಶುಭಾಶಯಗಳನ್ನು ಮೊದಲಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆ
ಈ ಒಂದು ನಮ್ಮ ಟಿ ವಿ ವತಿಯಿಂದ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಕಲಾಮಂದಿರದಲ್ಲಿ ಏನು ಮಕ್ಕಳಿಗಾಗಿ ಡ್ಯಾನ್ಸ್ ಪ್ರೋಗ್ರಾಮ್ನ ಸೆಮಿಫೈನಲ್ ಹಂತದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಆ ಚಾನಲ್ನ ರಿಯಾಜ್ ಅವರೇ ಮತ್ತು ಅವರ ತಂಡದವರೇ, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅಫ್ಸರ್ ಅವರೇ, ಹರ್ಷಿ ಅವರೇ ಮತ್ತು ಪ್ರಶಾಂತ್ ಅವರೇ, ಎಲ್ಲ ಸ್ನೇಹಿತರೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ನೆಚ್ಚಿನ ಎಲ್ಲ ನನ್ನ ಕ್ಷೇತ್ರದ ಮತದಾರ ಬಂಧುಗಳೇ, ಕಲಾಭಿಮಾನಿಗಳೇ, ಬಹುಶಃ ನಮ್ಮ ಟಿ ವಿ ಚಾನಲ್ ಬಗ್ಗೆ 2 ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಕಳೆದ ಒಂದು 10 ದಿನಗಳ ಹಿಂದೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ನನಗೆ ಏನು ಕಾರ್ಯಕ್ರಮ ಅಂತ ಸರಿಯಾಗಿ ಕೇಳೋಷ್ಟು ಅವತ್ತು ಪುರ್ಸೊತ್ತಿರಲಿಲ್ಲ. ಆದರೆ ಈಗ ಬಂದು ಒಂದು 5 ನಿಮಿಷದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವರು ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಟಿ ವಿ ಚಾನಲ್ನವ್ರು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಈ ರೀತಿಯ ಮಕ್ಕಳ ನೃತ್ಯವನ್ನು, ಡ್ಯಾನ್ಸ್ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಬಹುಶಃ ಇಲ್ಲಿ ಸೆಮಿಫೈನಲ್ ಮುಗಿಸಿ ಫೈನಲ್ನ ಮಂಗಳೂರಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಸಂತೋಷ. ಯಾಕೆ ಅವ್ರನ್ನ ಈ ಸಂದರ್ಭದಲ್ಲಿ ಹೊಗಳಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿದರೆ, ನಮ್ಮ ಮಕ್ಕಳಲ್ಲಿ ಒಂದು ಓದೋದ್ರಲ್ಲಿರ್ಬೋದು, ಆಟದಲ್ಲಿರ್ಬೋದು, ನೃತ್ಯ ಮಾಡೋದ್ರಲ್ಲಿರ್ಬೋದು, ಯಾವುದ್ರಲ್ಲಾರು ಒಂದು ಪ್ರತಿಭೆ ಇದ್ದೇ ಇರ್ತದೆ. ಆ ಪ್ರತಿಭೆಯನ್ನು ಹುಡುಕಿ ಎರಕಿ ಆ ಪ್ರತಿಭೆಯನ್ನು ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಒಂದು ಒಳ್ಳೆಯ ಕೆಲಸ ಅಂತ ಈ ಸಂದರ್ಭದಲ್ಲಿ ಮಾಡ್ತಾ ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹುಶಃ ಚಿಕ್ಕಮಗಳೂರು ನಗರದ ಹಲವಾರು ಪುಟ್ಟ ಹೆಣ್ಣು ಮಕ್ಕಳು, ಪುಟ್ಟ ಬಾಲಕರ ಡ್ಯಾನ್ಸ್ ಮುಖಾಂತರ ಅವರಲ್ಲಿರ್ತಕ್ಕಂಥ ನೃತ್ಯ ಪ್ರತಿಭೆಯನ್ನು ನೀವು ಎರಕಿದ್ದೀರಿ. ಆ ನೃತ್ಯ ಪ್ರತಿಭೆಯನ್ನು ಎರಕಿರೋದ್ರ ಮುಖಾಂತರ ಅವರ ಇಲ್ಲೇನು ಇವತ್ತು ನೀವು ಕುಟುಂಬದವರು ಕೂತಿದ್ದೀರಿ, ನಿಮ್ಮ ಮಕ್ಕಳಲ್ಲೂ ಆ ಪ್ರತಿಭೆ ಇದೆ ಅಂತ ನಿಮಗೇ ಸರಿಯಾಗಿ ಗೊತ್ತಿರಲಿಲ್ಲ. ಆದರೆ ಅವರು ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹುಡುಕಿ ಅದಕ್ಕೆ ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿರೋರೆಲ್ಲರೂ ಪೋಷಕರಲ್ಲಿ ನಂದೊಂದು ಮನವಿ, ಯಾರೇ ಆಗಲಿ ನಿಮ್ಮ ಮಕ್ಕಳಿಗೆ ಯಾವುದನ್ನು ಏರಬಾರ್ದು. ಅವರಿಗೆ ಯಾವುದೇ ಒಂದು ಆಟದಲ್ಲೋ, ಪಾಠದಲ್ಲೋ, ಹಾಡಿನಲ್ಲೋ, ನೃತ್ಯದಲ್ಲೋ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇರ್ತದೆ ಅವರಿಗೆ ಅದಕ್ಕೆ ನಾವು ಆ ಆಸಕ್ತಿಗೆ ನೀರೇರಿಬೇಕು. ಅವ್ರು ಯಾವುದರಾಗಲಿ, ನಾವು ಕೇವಲ ಈಗೇನು ಮಾಡಿಬಿಟ್ಟಿದ್ದೀವಿ, ಎಲ್ಲರೂ ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇದನ್ನೇ ಆಸೆ ಪಡ್ತೀವಿ. ತಪ್ಪಲ್ಲ, ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಡೋದು ತಪ್ಪಲ್ಲ. ಅದ್ರ ಜೊತೆ ಆ ಮಕ್ಕಳಲ್ಲಿ ಯಾವುದಾರ ಒಂದು ಕಲೆ, ಯಾವುದರಲ್ಲಿ ಅವರಿಗೆ ಪ್ರತಿಭೆ ಇರ್ತದೆ ಅದಕ್ಕೆ ಪ್ರೋತ್ಸಾಹ ಮಾಡುವ ಕೆಲಸವನ್ನು ನೀವೆಲ್ಲ ಮಾಡಬೇಕು. ಇಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ನಾನು ಒಂದೇ ಒಂದು ಮನವಿಯನ್ನು ಏನು ಮಾಡ್ತೇನೆ ಅಂತೇಳಿದರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ, ಕನಸನ್ನು ಕಾಣ್ತೀಯ, ದೊಡ್ಡ ಕನಸನ್ನೇ ಕಾಣು. ಕನಸು ಕಾಣೋದು ತಪ್ಪಲ್ಲ, ಹೇಗಿದ್ರೂ ಕನಸು ಕಾಣ್ತೀಯ, ದೊಡ್ಡ ಕನಸನ್ನೇ ಕಾಣು ಅಂತೇಳಿ. ಗುರಿ ಇಡ್ತೀಯ ನಿನ್ನ ಜೀವನದಲ್ಲಿ, ಹೇಗಿದ್ರೂ ಒಂದು ಗುರಿ ಇಟ್ಟೇ ಇಡ್ತೀಯ, ಡಾಕ್ಟ್ರು, ಇಂಜಿನಿಯರ್, ಏನೋ ಒಂದು ದೊಡ್ಡ ಗುರಿ ಇಡ್ತೀಯಲ್ವಾ, ದೊಡ್ಡ ಗುರಿನೇ ಇಡಬೇಕು ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು. ಹಾಗಾಗಿ ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದ್ರೂ ಅದರಲ್ಲಿ ಒಂದು ದೊಡ್ಡ ಕನಸನ್ನು ಕಾಣಿ, ದೊಡ್ಡ ಗುರಿಯನ್ನು ಇಟ್ಕೊಂಡು ಹೋಗಿ, ಆಗ ಖಂಡಿತ ನೀವು ಆ ಗುರಿನ ಮುಟ್ಲಿಕ್ಕೆ ಸಮರ್ಥರಾಗ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿ ಇವತ್ತು ಈ ಒಂದು ಸಭೆಗೆ ಅದು ಪ್ರಸ್ತುತ ಹೌದಾ ಅಲ್ವಾ ಗೊತ್ತಿಲ್ಲ ನನಗೆ, ಆದರೆ ನಾನು ಅದನ್ನು ಹೇಳಲೇಬೇಕು. ನನ್ನ ಎದುರುಗಡೆ ನಮ್ಮ BSP ಜಿಲ್ಲಾಧ್ಯಕ್ಷರು, ನನ್ನ ಭಾಳ ಆತ್ಮೀಯರು ರಾಧಾಕೃಷ್ಣ ಸರ್ ಅವರು ಕೂತಿದ್ದಾರೆ. ಸುಮಾರು 95-96 ಸಂದರ್ಭದಲ್ಲಿ ಅವರೊಂದು ನನಗೊಂದು ಮಾತು ಹೇಳಿದರು, ರಾತ್ರಿ ಊಟಕ್ಕೆ ಕೂತಂಥ ಸಂದರ್ಭದಲ್ಲಿ, ನಿಮ್ಮ ಹಿಂದ್ಗಡೆ ಒಂದು ದೊಡ್ಡ ಸಮಾಜ ಇದೆ, ನಿಮ್ಮ ಹಿಂದ್ಗಡೆ ಒಂದು ದೊಡ್ಡ ತಂಡ ಇದೆ, ಯಾಕೆ ನೀವು ಈ ರೀತಿ ಇರ್ತೀರಿ, ನಿಮ್ಮದೇ ಆದ ಒಂದು ಛಾಪನ್ನು ಮೂಡಿಸುವ ರೀತಿಯಲ್ಲಿ ಹೋರಾಟ ಮಾಡಿ ಮುಂದೆ ಬರಬೇಕು ಅನ್ನೋ ಒಂದು ಮಾತನ್ನು ಅವರು 96ನೇ ಇಸ್ವಿಲಿ ನನಗೆ ಹೇಳಿದರು. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಅವತ್ತು ಅವ್ರು ಹೇಳಿದಾಗ ಇದ್ದಿದ್ದ ತಮ್ಮಯ್ಯನೇ ಬೇರೆ, ಈಗಿರ್ತಕ್ಕಂಥ ತಮ್ಮಯ್ಯನೇ ಬೇರೆ. ಹಾಗಾಗಿ ಆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂತ, ಏನು ಮಕ್ಕಳುಗಳಿದ್ದೀರಿ ನೀವು, ನಿಮಗೆ ಗೊತ್ತಿರಲಿ ನಿಮ್ಮೊಳಗಡೆ ಯಾವ ಪ್ರತಿಭೆ ಇದೆ
ಅದು ನಿಮಗೆ ಗೊತ್ತಿಲ್ಲ, ನಿಮ್ಮ ಪೋಷಕರಿಗೆ ಗೊತ್ತಿಲ್ಲ, ಯಾರೋ ಒಬ್ಬರು ಶಿಕ್ಷಕರು, ಯಾರೋ ಒಬ್ಬರು ಹಿತೈಷಿಗಳು ಹುಡುಕಿ ನಿಮ್ಮ ಮಗನಲ್ಲಿ ನಿಮ್ಮ ಮಗಳಲ್ಲಿ ಈ ರೀತಿಯ ಒಂದು ಪ್ರತಿಭೆ ಇದೆ ಅಂತ ಹೇಳಿದರೆ ಅದಕ್ಕೆ ನೀರೇರಿಯುವ ಕೆಲಸವನ್ನು ನೀವು ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳ್ತೇನೆ. ಇನ್ನೊಂದು ಉದಾಹರಣೆನ ಕೊಟ್ಟು ನಾನು ಈ ಸಂದರ್ಭದಲ್ಲಿ ಮಾತನ್ನ ಮುಗಿಸ್ತಾ ಇದ್ದೇನೆ. ರಾಮಾಯಣನ ನೀವೆಲ್ಲರೂ ನೋಡಿದ್ದೀರಿ, ರಾಮಾಯಣದಲ್ಲಿ ರಾವಣ ಸೀತೆನ ಕದ್ದೊಯ್ದು ತನ್ನ ಲಂಕಾ ರಾಜ್ಯದಲ್ಲಿ ಇಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಇಡೀ ವಾನರ ಪಡೆ, ಸುಗ್ರೀವ, ವಾಲಿ ಎಲ್ಲರೂ ರಾಮನ ಜೊತೆ ಇರ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಸೀತೆ ಎಷ್ಟು ಸೌಖ್ಯವಾಗಿದ್ದಾಳ ಇಲ್ವಾ ಅಂತ ನೋಡ್ಕೊಂಬರ್ಲಿಕ್ಕೆ ಹೋಗಲಿಕ್ಕೆ ಮಧ್ಯದಲ್ಲಿ ಸಮುದ್ರ ಇರ್ತದೆ. ಅವಾಗ ಆರಬೇಕು ಅಂತಂದಾಗ ಯಾರು ಅಲ್ಲಿಗೆ ಆರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಎಲ್ಲ ವಾನರ ಜೊತೆ ಆಂಜನೇಯ ಆಟ ಆಡ್ತಾ ಇರ್ತಾನೆ. ಆಗ ಜಾಂಬವಂತ ಕರೀತಾನೆ, ಆಂಜನೇಯನ ಕರೆದು ನೀನು ಈ ಕೆಲಸ ಮಾಡ್ಬೋದು, ಇಲ್ಲಿಂದ ನೀನು ಲಂಕೆಗೆ ಆರ್ಬೋದು ಅನ್ನೋ ಒಂದು ಮಾತನ್ನು ಹೇಳ್ತಾನೆ. ಯಾಕೆಂದರೆ ಅವನಿಗೆ ಜಾಂಬವಂತನಿಗೆ ಗೊತ್ತಿರ್ತದೆ ಆಂಜನೇಯ ಒಬ್ಬ ವಾಯುಪುತ್ರ, ಇವನಲ್ಲಿ ಆ ಶಕ್ತಿ ಇದೆ ಅಂಥೇಳಿ. ಅದನ್ನು ಹುಡುಕಿ ಜಾಂಬವಂತ ಹೇಳ್ತಾನೆ ಆಂಜನೇಯನಿಗೆ, ನಿನಗೆ ಆ ಶಕ್ತಿ ಇದೆ, ನೀನೊಬ್ಬ ವಾಯುಪುತ್ರ ಅಂಥೇಳಿ. ಆಗ ಆ ವಾಯುಪುತ್ರ ಆಂಜನೇಯ, ಹನುಮಂತ ಏನು ಕರಿತೀವಿ ನಾವು, ಅವನು ಲಂಕೆಗೆ ಆರ್ತಾನೆ. ಅಲ್ಲಿ ಸೀತೆನ ನೋಡ್ಕೊಂಡು ಬಂದು ಇಲ್ಲಿಗೆ ಮಾಹಿತಿ ಕೊಡ್ತಾನೆ. ಅಂದರೆ ಅವತ್ತು ಹನುಮಂತನಿಗೆ ಆಂಜನೇಯನಿಗೆ ಗೊತ್ತಿರಲಿಲ್ಲ ಅವನಿಗೆ ನನ್ನಲ್ಲಿ ಆ ಶಕ್ತಿ ಇದೆ ಅಂತ. ಅದನ್ನು ಜಾಂಬವಂತ ಗುರುತಿಸ್ತಾನೆ. ಆ ಜಾಂಬವಂತ ಗುರುತಿಸುವಂಥ ಕೆಲಸ ಏನು ಮಾಡಿದ್ನೋ, ಆ ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆನ ಗುರುತಿಸುವಂಥ ಕೆಲಸವನ್ನು ನಮ್ಮ TV ಚಾನಲ್ನವ್ರು ಮಾಡ್ತಾಯಿದ್ದಾರೆ. ಅವರಿಗೊಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 4 ಮಾತನಾಡಲಿಕ್ಕೆ ಮತ್ತು ನಿಮ್ಮ ಜೊತೆ ಈ ಸುಂದರ ಸಂಜೆನಲ್ಲಿ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ನಮ್ಮ TV ಮತ್ತು ಅವರ ತಂಡಕ್ಕೆ ತಮಗೆಲ್ಲರಿಗೂ ವಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಮಾನ್ಯ ಶಾಸಕರಿಗೆ. 4 ವೇದ 6 ಶಾಸ್ತ್ರ 18 ಪುರಾಣಗಳನ್ನು ನೀಡಿರುವಂಥ ಒಂದು ಹೆಗ್ಗಳಿಕೆ ಈ ಭಾರತ ದೇಶಕ್ಕಿದೆ. ಆ ಶಾಸ್ತ್ರಗಳಲ್ಲಿ ಒಂದು ನಾಟ್ಯಶಾಸ್ತ್ರ. ಭರತ ಮುನಿಯಿಂದ ನಾಟ್ಯಶಾಸ್ತ್ರ ಆರಂಭವಾಯಿತು ಎನ್ನುವುದನ್ನು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಆದರೆ ನಾಟ್ಯದ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುವಾಗ ಇದು ಪರಶಿವನಿಂದಲೇ ಆರಂಭವಾಯಿತು. ಸೃಷ್ಟಿಯ ಆರಂಭದಿಂದಲೇ ಪರಶಿವ ತಾಂಡವ ನೃತ್ಯವನ್ನು ಮಾಡಿದ ಎನ್ನುವಂತಹ ವಿಚಾರ ನಾವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಹೇಳಬೇಕು. ದೇವತೆಗಳು ಈ ಒಂದು ದೇಶಕ್ಕೆ ಒಂದು ಭಾಷೆ ಬೇಕು, ವ್ಯಾಕರಣ ಬೇಕು ಅಂತ ಕೇಳಿಕೊಂಡಾಗ ಪರಶಿವ ತನ್ನ ಡಮರುಗವನ್ನು ಬಾರಿಸ್ತಾನೆ. ಆ ಬಾರಿಸುವಂತಹ ಡಮರುಗದಿಂದ ಸಂಕರಗಳು ಉತ್ಪತ್ತಿ ಆಗ್ತದೆ. ಆ ಸಂಕರಗಳನ್ನು ನೀವು ವ್ಯಾಕರಣಗಳಾಗಿ ಪರಿವರ್ತಿಸಿರುವಂಥ ಮಾತನ್ನು ಅವತ್ತು ಹೇಳಿದ್ದಂತೆ ಅಂದಿನಿಂದ ವ್ಯಾಕರಣಗಳು ಹುಟ್ಟಿಕೊಂಡಿತ್ತು ಅಂತ ಹೇಳ್ತೇವೆ. ಇವತ್ತಿಗೂ ನಾಟ್ಯವನ್ನು ಆರಂಭಿಸುವಾಗ ನಾಟ್ಯ ನಟರಾಜನ ಆರಾಧನೆಯನ್ನು ಮಾಡ್ತೇವೆ. ಈ ಎಲ್ಲ ಮಾತುಗಳನ್ನು ಯಾಕೆ ಹೇಳ್ತೇನೆ ಅಂದರೆ, ಶಿವ ಅಥವಾ ನಟರಾಜನ ಇನ್ನೊಂದು ಹೆಸರೇ ರುದ್ರ. ಆ ರುದ್ರ ಎನ್ನುವಂತಹ ಹೆಸರು ಇವತ್ತು ನಾಟ್ಯ ಕ್ಷೇತ್ರದಲ್ಲಿ ಬಹಳ ಎತ್ತರಕ್ಕೆ ಏರಿದೆ. ಭರ್ಜರಿ ಬ್ಯಾಚುಲರ್ಸ್ ಇರ್ಬೋದು, DKD ಇರ್ಬೋದು, ಬೇರೆ ಬೇರೆ ಬಹಳ ದೊಡ್ಡ ಮಟ್ಟದ ನೃತ್ಯ ಸ್ಪರ್ಧೆಗಳಲ್ಲಿ ಅದ್ಭುತವಾದಂತಹ ನೃತ್ಯವನ್ನು ಪ್ರದರ್ಶಿಸಿ ಸಾಕಷ್ಟು ಅಂದರೆ ಕೋಟ್ಯಂತರ ಹೃದಯಗಳನ್ನು ಗೆದ್ದಂತಹ ರುದ್ರ ಸರ್ ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ಸಮಸ್ತ ಈ ವೀಕ್ಷಕ ಬಂಧುಗಳ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನೃತ್ಯ ಪಟುಗಳಿಗೆ ಅನುಕರಣೀಯ ಮಾದರಿಯಾಗಿರುವಂತಹ ರುದ್ರ ಮಾಸ್ಟರ್ ಅವರಿಗೆ ನಮ್ಮ TVಯ ಪ್ರಶಾಂತ್ ಸುಳ್ಯ ಇವರು ಗೌರವಪೂರ್ವಕವಾಗಿ ಹೂಗುಚ್ಛವನ್ನು ನೀಡುವುದರ ಜೊತೆಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತನ್ನ ಕಾರ್ಯ ಬಾಹುಳ್ಯದ ನಡುವೆಯೂ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರುವಂಥ ರುದ್ರ ಮಾಸ್ಟರ್ ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿ. ಆಮೇಲೆ ಮಾತಾಡ್ತೇವೆ. ಸರಿ, ಆಮೇಲೆ ಮಾತಾಡ್ತಾರೆ ಅಂತ ಖಂಡಿತ ನೀವೆಲ್ಲ ಕಿವಿಯಾಗಿ ಅಂತ ಹೇಳುತ್ತಾ, ವಿಶೇಷವಾಗಿ ನಮಗೆ ನಮ್ಮ TV ಬಳಗಕ್ಕೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಜನನಿ ಇಕೋಸ್ಟೇ ಈ ಸಂಸ್ಥೆಯವರು. ಉತ್ತಮವಾದಂತಹ ತಂಗುವ ವ್ಯವಸ್ಥೆ ಮತ್ತು ರುಚಿಕರವಾದಂತಹ ಒಂದು ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸರಿಸುಮಾರು ಪ್ರತಿಯೊಬ್ಬ ಮನುಷ್ಯನಿಗೆ 2,500ಕ್ಕೂ ಹೆಚ್ಚು ಖರ್ಚಾಗಬಹುದಂಥ ವ್ಯವಸ್ಥೆಯನ್ನು ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಪ್ರಶಾಂತ್ ಅವರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ.
ಮತ್ತೊಮ್ಮೆ ಮಾನ್ಯ ಶಾಸಕರಿಗೆ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮತ್ತೆ ಈ ವೇದಿಕೆಯಲ್ಲಿ ನೃತ್ಯ ಸ್ಪರ್ಧೆ ಡಾನ್ಸ್ ವಾರಿಯರ್ಸ್ ಆವೃತ್ತಿ 3 ಮುಂದುವರಿಯಲಿದೆ. ನಮ್ಮ ಟಿವಿ ಒಪ್ಪಿಸುವಂತಹ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ ಪ್ರೆಸೆನ್ಸ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ನಿಪಾನ್ ಪೈಂಟ್, ಅಮೃತ್ ನವಣಿ ಆ್ಯಂಡ್ ಶಶಿ ಸೋಪ್. ಎಸ್, ಈಗಾಗಲೇ ಹಲವಾರು ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳನ್ನು ನಾವು ನೋಡ್ಕೊಂಡು ಬಂದ್ವಿ. ಇದೀಗ ಇನ್ನೊಂದು ತಂಡವನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ವಿ ಹ್ಯಾವ್ ನೃತ್ಯ ಶಿವಂ ವಾಮಂಜೂರು. ಒಂದೊಳ್ಳೆ ರೀತಿಯ ದೇಶಕ್ಕೆ ಸಂಬಂಧಿಸಿದ ಸೆಲೆಬ್ರೇಷನ್ ಜೊತೆಗೆ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನೃತ್ಯ ಶಿವಂ ವಾಮಂಜೂರು. ಆಗಸ್ಟ್ 15 ನಮ್ಮ ಹೆಮ್ಮೆಯ ಭಾರತ ದೇಶ ಬ್ರಿಟಿಷರ ದಾಸ್ಯದಿಂದ ಮುಕ್ತಿಯನ್ನ ಪಡೆದು ಸ್ವಾತಂತ್ರ್ಯವನ್ನ ಪಡೆದ ದಿನ. ಅಖಂಡ ಭಾರತದ ಜನರ ಮನೆ ಮನಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ ಸಂಭ್ರಮ ಸಡಗರದ ದಿನ. ಪ್ರತಿಯೊಬ್ಬರೂ ನಾವೆಲ್ಲರೂ ಒಂದೇ, ನಾವು ಭಾರತೀಯರು ಎಂದು ಆಚರಿಸುವ ಉತ್ಸವ ಅದು ನಮ್ಮ ಸ್ವಾತಂತ್ರ್ಯೋತ್ಸವ.
ಒಂದೊಳ್ಳೆ ನಮ್ಮ ದೇಶದ ಸೆಲೆಬ್ರೇಷನನ್ನು ನಾವು ನೋಡ್ಕೊಂಡು ಬಂದ್ವಿ, ಹಬ್ಬಗಳ ಸೆಲೆಬ್ರೇಷನ್ ನೋಡಿದ್ವಿ, ಎಲ್ಲ ರೀತಿಯ ಸೆಲೆಬ್ರೇಷನ್ ನೋಡಿದ್ವಿ. ಈಗ ಅಂತೂ ನಮ್ಮ ದೇಶದ ನಮ್ಮ ಮಣ್ಣಿನ ಒಂದು ಸೆಲೆಬ್ರೇಷನನ್ನು ನೋಡ್ಕೊಂಡು ಬಂದ್ವಿ. ಎಸ್, ಈ ಒಂದು ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಯಾವ ರೀತಿ ಅನಿಸ್ತಾನೋ ಕೇಳ್ಕೊಂಡು ಬರೋಣ. ಸೊ ಓವರ್ ಟು ಸೂರಜ್ ಸರ್, ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹಾಯ್ ನೃತ್ಯ ಶಿವಂ ವಾಮಂಜೂರ್. ಹಾಯ್ ಸರ್. ನಿಮ್ಮ ಕೊರಿಯೋಗ್ರಾಫರ್ ಇದ್ದಾರಾ? ಹಾಂ ಸರ್. ಯಾರು ಕೊರಿಯೋಗ್ರಾಫ್ ಮಾಡಿದ್ದು? ಸಂತೋಷ್ ಸರ್ ಮತ್ತು ರೋಹಿತ್ ಸರ್. ಸಂತೋಷ್ ಮತ್ತು ರೋಹಿತ್. ಓಕೆ, ಇದ್ದಾರಾ ಕೊರಿಯೋಗ್ರಾಫರ್? ಕ್ಯಾನ್ ಯು ಕಾಲ್ ದೆಮ್ ಆನ್ ಸ್ಟೇಜ್? ಎಸ್. ಕೊರಿಯೋಗ್ರಾಫರ್ಸ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ಆ್ಯಕ್ಚುಲಿ ನಾನು ಯಾಕೆ ಕೊರಿಯೋಗ್ರಾಫರ್ಸ್ ಅಂತ ಕರ್ತೆ ಅಂದರೆ ಯು ಆರ್ ಆಲ್ ತುಂಬ ಜನ ಸಣ್ಣ ಮಕ್ಕಳಿದ್ದಾರೆ. ಸೊ ವಾಟ್ ಐ ಸ್ಪೀಕ್ ಐ ಕ್ಯಾನ್ ಕನ್ವೆ ಟು ದ ಕೊರಿಯೋಗ್ರಾಫರ್ಸ್. ಎಸ್, ನನಗೆ ಏನು ಇಷ್ಟ ಆಯ್ತು ಅಂದರೆ ಈ ಥೀಮ್ ತುಂಬ ಸೂಪರ್ ಥೀಮ್. ಯಾಕೆಂದರೆ ನ್ಯಾಷನಾಲಿಟಿಗಿಂತ ಬೆಟರ್ ಒಂದು ಸೆಲೆಬ್ರೇಷನ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಷ್ಟು ಗ್ರ್ಯಾಂಡ್ ಓವರ್ ಆಲ್ ಇಂಡಿಯಾದಲ್ಲಿ ಯಾವುದು ಮಾಡೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸೆಲೆಕ್ಷನ್ ಫಾರ್ ದ ಸೆಲೆಬ್ರೇಷನ್ ರೌಂಡ್. ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ನಂಗೆ ಕೊರಿಯೋಗ್ರಫಿ ಪಾರ್ಟಲ್ಲಿ ಏನು ಐಡಿಯಾಲಜಿ ಇಷ್ಟ ಆಯ್ತು ಅಂದರೆ ಕೊರಿಯೋಗ್ರಾಫರ್ ಬೇರೆ ಬೇರೆ ಫಾರ್ಮ್ ಆಫ್ ಡ್ಯಾನ್ಸ್ನ ತರೋಕ್ಕೆ ಸ್ಟೇಜಲ್ಲಿ ಟ್ರೈ ಮಾಡಿದ್ದು. ದಟ್ ಈಸ್ ಒನ್ ಅಮೇಝಿಂಗ್ ಥಿಂಕಿಂಗ್ ಪ್ರೋಸೆಸ್ ಇಲ್ಲಿ ಹೋಗಿದೆ. ಆ್ಯಂಡ್ ನನಗೆ ಕಾಸ್ಟ್ಯೂಮ್ ವೈಸು ವೆರಿ ಕನ್ವಿನ್ಸಿಂಗ್. ನನಗೆ ತುಂಬ ವಾವ್ ಅನಿಸಿತು ನೀವು ತಗೊಂಡ ರಿಸ್ಕ್ ಮಕ್ಕಳ ಜೊತೆ. ದ್ಯಾಟ್ ಈಸ್ ಅಮೇಝಿಂಗ್. ಹ್ಯಾಟ್ಸ್ ಆಫ್ ಟು ದ ಕೊರಿಯೋಗ್ರಾಫರ್ಸ್. ಯಾಕೆಂದರೆ ಕೆಲವೊಂದು ಫ್ಲಿಪ್ಸ್ ಆ್ಯಂಡ್ ಕೆಲವೊಂದು ಲಿಫ್ಟ್ಸ್ ಆ್ಯಂಡ್ ಕೆಲವೊಂದು ಥ್ರೋ ಬೇರೆ ಇತ್ತು. ಅದೆಲ್ಲ ಟೈಮಿಂಗ್ ಪ್ರಕಾರ ಆಯಿತು, 1-2 ಕಡೆ ಮಿಸ್ ಆಯಿತು. ಅದು ಬಿಟ್ಟರೆ ಆ ರಿಸ್ಕ್ ತೊಗೊಂಡದ್ದು ಸೆಮಿಫಿನಾಲಿಗೆ ಗುಡ್ ಜಾಬ್. ಅದು ನನಗೆ ತುಂಬ ಇಷ್ಟ ಆಯಿತು. ನೀವು ರಿಯಲಿ ನನಗೆ ಇಲ್ಲಿ ನೀವು ವರ್ಕ್ ಮಾಡಬೇಕಿದ್ದು ಕೋಆರ್ಡಿನೇಷನ್ಸ್. ಎಸ್, ಕೋಆರ್ಡಿನೇಷನ್ ಮತ್ತು ಸ್ವಲ್ಪ ಮಕ್ಕಳದು ಎನರ್ಜಿ ಆಚೆ ಈಚಾಗಿ ಕ್ಲಮ್ಸಿನೆಸ್ ಕಾಣಿಸ್ತಾ ಇತ್ತು ಫುಲ್ ಸ್ಟೇಜಲ್ಲಿ. ಅದು ಇವತ್ತಿದ್ದು ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಡ್ರಾಬ್ಯಾಕ್ ಅನಿಸ್ತು. ಅದು ಬಿಟ್ಟರೆ ದಿಸ್ ವಾಸ್ ಅನ್ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೂರಜ್ ಸರ್. ಓವರ್ ಟು ಅನ್ವಿತಾ ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತು? ಹಲೋ ನೃತ್ಯ ಶಿವಂ. ಹಲೋ, ಹಾಯ್ ಮ್ಯಾಮ್. ಓಕೆ, ಸೂರಜ್ ಸರ್ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ನೂ ಹೇಳಿದ್ದಾರೆ. ನಂದು ಅದೇ ಇದ್ದಿದ್ದು. ಏನಪ್ಪ ಅಂತಂದರೆ ನಾವು ನೃತ್ಯ ಶಿವಮ್ನ ಇಲ್ಲಿವರೆಗೂ ನೋಡಿದ್ದು ಈಸ್ಟರ್ನ್ ಇಲ್ಲ ಅಂತಂದರೆ ಭರತನಾಟ್ಯ ಫಾರ್ಮ್ಸಲ್ಲಿ, ಕರೆಕ್ಟ್ ಅಲ್ವಾ? ಯಾ. ಸೊ ಆಡಿಷನ್ ರೌಂಡಿಂದ ಹಿಡಿದು ಕ್ವಾರ್ಟರ್ ಫಿನಾಲೆವರೆಗೂ ದೇ ಆರ್ ಆಲ್ವೇಸ್ ಇನ್ ದ್ಯಾಟ್ ಕೈಂಡ್ ಆಫ್ ಫಾರ್ಮ್. ಇವತ್ತು ವೆಸ್ಟರ್ನ್ ಫಾರ್ಮ್ಸ್ ಆಗಿರ್ಬೋದು ಅಥವಾ ಲೈಟಾಗಿ ವ್ಯಾಕಿಂಗ್ ಆಗಿರ್ಬೋದು, ಪ್ಲಸ್ ಭರತನಾಟ್ಯ ಆಗಿರ್ಬೋದು, ಅಥವಾ ಇನ್ನೊಂದು ಫಾರ್ಮ್ಸ್ ಆಗಿರ್ಬೋದು, ಎಲ್ಲ ಫಾರ್ಮ್ನು ಒಟ್ಟಿಗೆ ತೊಗೊಂಬಂದಿದ್ದೀರಾ, ನೈಸ್. ಆದರೆ ಆ ಎಲ್ಲ ಫಾರ್ಮ್ನು ಒಟ್ಟಿಗೆ ಹಾಕಿದಾಗ ಏನು ನೋಡಬೇಕು ಅಂತೇಳಿ ಗೊತ್ತಾಗಲ್ಲ. ಇಟ್ ವಾಸ್ ಕ್ಲಮ್ಸಿ. ಯಾಕೆ ಅಂತಂದರೆ ಎಟ್ ದ ಎಂಡ್ ಆಫ್ ದ ಸಾಂಗ್ ಕೆಲವೊಬ್ರು ಎನರ್ಜಿ ಹೇಗೆ ಡ್ರಾಪ್ ಆಗಿತ್ತು ಅಂತಂದರೆ ಅವರು ಡ್ಯಾನ್ಸೇ ಮಾಡ್ತಾ ಇರಲಿಲ್ಲ. ಲಿಟರಲಿ ದೇ ಆರ್ ಜಸ್ಟ್ ಮೂವಿಂಗ್ ಅರೌಂಡ್. ಸೊ ಈ ಕಡೆ ಇದರಲ್ಲಿ ದೇ ಆರ್ ಜಸ್ಟ್ ಮೂವಿಂಗ್ ಅರೌಂಡ್. ಅದು ತುಂಬ ಕ್ಲಮ್ಸಿ ಕಾಣಿಸ್ತಾ ಇತ್ತು ಬಿಕಾಸ್ ಆಫ್ ಟೂ ಮೆನಿ ಫಾರ್ಮ್ಸ್ ಪುಟ್ ಆಲ್ ಟುಗೆದರ್. ಆ ಕ್ಯಾಲಿಬರ್ ಇದೆ ನಿಮ್ಮ ಹತ್ರ, ಆ ಕ್ಯಾಲಿಬರ್ ಇದೆ. ಏನು ಬೇರೆ ಬೇರೆ ಫಾರ್ಮ್ಸ್ ಡ್ಯಾನ್ಸ್ ಮಾಡುವಂಥ ಕ್ಯಾಲಿಬರ್ ಇದೆ. ಯಾವ್ದಾದ್ರು 1-2 ಫಾರ್ಮ್ ಇಲ್ಲಾಂದರೆ ಯಾವ್ದಾದ್ರು ಒಂದು ಫಾರ್ಮ್ನ ಬೇರೆ ಥರ ತೊಗೊಂಬಂದ್ಬಿಟ್ಟು ಹಾಕಿದಿದ್ರು ಸಾಕಿತ್ತು. ಆ್ಯಂಡ್ ಇನ್ನೊಂದೇನು ಅಂದರೆ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಕರೆಕ್ಟ್, ಬಟ್ ಇಟ್ ವಾಸ್ ಮೋರ್ ಲೈಕ್ ಡ್ಯಾನ್ಸಲ್ಲಿ ಬರೀ ಡ್ಯಾನ್ಸ್ ಸೆಲೆಬ್ರೇಷನಲ್ಲಿ ಇವಾಗ ಏನೆಲ್ಲ ಆಗುತ್ತೆ, ಏನೆಲ್ಲ ತೋರಿಸ್ಬೋದಿತ್ತು, ಇನ್ನೊಂದು ಫ್ಯೂ ಪಾಯಿಂಟ್ಸ್ನ ಆ್ಯಡ್, ಫ್ಲ್ಯಾಗ್ ಹಾಯ್ಸ್ಟಿಂಗ್ ಆಗಿರ್ಬೋದು, ಮಾರ್ಚ್ ಪಾಸ್ಟ್ ಆಗಿರ್ಬೋದು, ಅಥವಾ ಸ್ಪೀಚಸ್ ಆಗಿರ್ಬೋದು, ನಮ್ಮ ಏನು ರೆಡ್ ಫೋರ್ಟಲ್ಲಿ ಆಗುತ್ತೆ ಅದು ಸ್ಪೀಚ್ ಆಗಿರ್ಬೋದು, ಅಥವಾ ಇನ್ನೊಂದೇನಾದರೂ ಮತ್ತೊಂದು ಆ ಥರ ಏನಾದರೂ ಬೇರೆ ಆ್ಯಡ್ ಮಾಡ್ಬೋದಿತ್ತು ಅಂದರೆ ನನ್ನ ಅನಿಸಿಕೆ. ಬಟ್ ಡ್ಯಾನ್ಸಿಂಗ್ ವೈಸ್ ಬಂದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ನ್ಯೂ ಫಾರ್ಮ್ ಟ್ರೈ ಮಾಡಿದ್ರೆ ಐ ಆಮ್ ವೆರಿ ಹ್ಯಾಪಿ. ಬಟ್ ಆ ಏನು ಟ್ರೈ ಮಾಡಿದ್ರಿ ಅಲ್ಲ ಅದನ್ನು ಕ್ಲೀನ್ ಆ್ಯಂಡ್ ನೀಟಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅನ್ವಿತಾ ಮ್ಯಾಮ್. ಓವರ್ ಟು ಕಿಶೋರ್ ಸರ್, ನಿಮ್ಗೆ ಹೇಗೆ ಅನಿಸ್ತು? ಹಾಯ್ ಎವ್ರಿವನ್. ಹಾಯ್ ಸರ್. ಫಸ್ಟ್ ಆಫ್ ಆಲ್ ಒಂದು ಸಾಂಗ್ ಅದರಲ್ಲಿ ಒಂದು 4-5 ಫಾರ್ಮ್ ಮಾಡಿದ್ದೀರಾ, ದಟ್ಸ್ ಅ ಗುಡ್ ಒನ್. ಯಾಕೆಂದರೆ ಒಂದು ಸಾಂಗಿಗೆ ಬೇರೆ ಬೇರೆ ಮಿಕ್ಸಿಂಗ್ ಮಾಡಿಬಿಟ್ಟು ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ಸ್ನ ತಗೊಂಬಂದಿದ್ದೀರ ಅದಕ್ಕೆ. ಓಕೆ, ಮತ್ತು ಏನೆಲ್ಲ ಬೇಕು ಅದು ಇಬ್ಬರು ಜಡ್ಜಸ್ ಹೇಳಿದ್ದಾರೆ, ನನಗೆ ಜಾಸ್ತಿ ಏನು ಹೇಳೋಕ್ಕಿಲ್ಲ. ಬಟ್ ಆ್ಯಕ್ರೋಬ್ಯಾಟಿಕ್ ಅಂದರೆ ನೀವು ಸ್ಟಾರ್ಟ್ ಮಾಡಿದ್ದೀರೋ ಫಸ್ಟ್ ಓಪನಿಂಗ್ ಮಗು ಜೊತೆ, ಅದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ದ ಹೋಲ್ಡಿಂಗ್ ಲೈಕ್ ಥ್ರೋಯಿಂಗ್ ಅರೌಂಡ್ ಅದೊಂದು, ಮತ್ತು
ಪ್ರಾಪರ್ಟಿ ಹೇಗೆ ಯೂಸ್ ಮಾಡಿದ್ದೀರಲ್ಲ ದಟ್ ಆಲ್ಸೋ ವೆರಿ ನೈಸ್. ಲಾಸ್ಟ್ ಎಂಡಿಂಗ್ ಇತ್ತಲ್ವ ನಿಮ್ಮದು, ಎಂಡಿಂಗ್ ಸಹ ತುಂಬ ಚೆನ್ನಾಗಾಗಿತ್ತು. ಅದೇ ನನಗೆ ಅನ್ವಿತಾ ಮತ್ತು ಇವರು ಸೂರಜ್ ಅವರು ಹೇಳಿದಂಗೆ ನನಗೆ ಸೆಲೆಬ್ರೇಷನ್ ಅಂದರೆ ಅದು ನನಗೆ ಕನ್ವೆ ಆಗಲಿಲ್ಲ ಅಷ್ಟು. ಬಟ್ ಡಾನ್ಸಿಂಗ್ ವಾಯ್ಸ್ ನೀವು ತುಂಬ ಪವರ್ಫುಲ್ ಆಗಿದ್ದೀರಾ ಆ್ಯಂಡ್ ನೀವು ಡೇ ಒನ್ನಿಂದ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದೀರಾ. ಐ ಹೋಪ್ ನೆಕ್ಸ್ಟ್ ನೀವು ಫೈನಲ್ಗೆ ಸೆಲೆಕ್ಟ್ ಆಗಿ ಒಳ್ಳೇದಾಗಲಿ ಅಂತೇಳಿ ಆಲ್ ದ ಬೆಸ್ಟ್ ನಿಮಗೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿಶೋರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. ಅಮೃತ್ ನೋನಿ, ಆರೋಗ್ಯದ ಭರವಸೆ ಮತ್ತು ನಿಪಾನ್ ಪೇಂಟ್, co-sponsored by